ನಿನ್ನೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಸಂದರ್ಭ ಆಯೋಜಿಸಿದ್ದ ಸಾಹಿತ್ಯ ಸಮ್ಮೇಳನದ 89ನೇ ಅಧಿವೇಶನ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ನೆರವೇರಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಕಳೆದ 8 ದಶಕಗಳಿಂದ ಹೆಗಡೆ ಕುಟುಂಬ ನಾಡನ್ನ ಬೆಳಗಿಸುವ, ಸಾಹಿತ್ಯವನ್ನ ಪೋಷಿಸುವ, ಸಂಸ್ಕೃತಿಯನ್ನ ಉಳಿಸುವ ಜೊತೆಗೆ ಸುಜ್ಞಾನವನ್ನ ಪಸರಿಸುವ ಲಕ್ಷ ದೀಪೋತ್ಸವವನ್ನ ಕೋಟ್ಯಾಂತರ ಕನ್ನಡಿಗರಿಗೆ ಅರ್ಪಿಸಿದ್ದಾರೆ. ವಿಶ್ವವೇ ಭಾರತವನ್ನ ಗೌರವಿಸಿದೆ. 8 ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋದು ಕರ್ನಾಟಕದ ಹೆಮ್ಮೆ. ಸಾಹಿತ್ಯ ಬೆಳೆದ್ರೆ ನಾಡು ಬೆಳೆಯುತ್ತೆ ಅನ್ನುವಂಥದ್ದನ್ನ ಅರಿತು ಸಾಹಿತ್ಯ ವೃದ್ಧಿಗೆ ಪ್ರಥಮ ಆದ್ಯತೆ ನೀಡಬೇಕಾಗಿದೆ ಎಂದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಧರ್ಮಸ್ಥಳ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗಡೆ, ಭಾಷಾಭಿಮಾನದ ಜೊತೆಗೆ ಮಾನವೀಯ ಗುಣಗಳ ಉದ್ದೀಪನ, ಆ ಮೂಲಕ ಸ್ವಸ್ಥ ಸಮಾಜದ ನಿರ್ಮಾಣ, ಉತ್ತಮ ಸಾಹಿತ್ಯದ ಅಧ್ಯಯನದಿಂದ ಮಾನವನ ಬದುಕಿಗೆ ಅವಶ್ಯಕವಾದ ನೈತಿಕ, ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಮೌಲ್ಯಗಳ ಪ್ರೇರಣೆ ದೊರೆಯುತ್ತೆ. ಧರ್ಮ ಮತ್ತು ಸಾಹಿತ್ಯ ಮಾನವರ ಏಳಿಗೆಗೆ ಪೂರಕ ಮತ್ತು ಪ್ರೇರಕ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ ಮಾತನಾಡಿ, ಅಂತಃಕರಣದ ಶುದ್ಧೀಕರಣದಿಂದ ಲೋಕದ ಶುದ್ಧೀಕರಣವೂ ಆಗುತ್ತೆ. ಆಧ್ಯಾತ್ಮ, ಸಾಹಿತ್ಯ ಮತ್ತು ರಂಜನೀಯ ಸಾಹಿತ್ಯದ ಮಧ್ಯೆ ಸಮನ್ವಯ ಅಗತ್ಯ ಎಂದರು. ಈ ಸಂದರ್ಭ ಹೇಮಾವತಿ ವಿ ಹೆಗಡೆ, ಡಿ ಸುರೇಂದ್ರ ಕುಮಾರ್, ಡಿ ಹರ್ಷೇಂದ್ರ ಕುಮಾರ್, ಡಿ ರಾಜೇಂದ್ರ ಕುಮಾರ್, ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಅನಿತಾ ಸುರೇಂದ್ರ ಕುಮಾರ್, ನೀತಾ ರಾಜೇಂದ್ರ ಕುಮಾರ್, ಶ್ರದ್ಧಾ ಅಮಿತ್ ಬೆಂಗಳೂರು, ರಾಜವರ್ಮ ಬಲ್ಲಾಳ್, ಡಾಕ್ಟರ್ ಎಲ್ಎಚ್ ಮಂಜುನಾಥ್ ಮೊದಲಾದವರು ಉಪಸ್ಥಿತರಿದ್ದರು. ಸಾರ್ಥಕ ಉದ್ದೇಶವನ್ನು ಹೊಂದಿರುವ ಸಾಹಿತ್ಯ ಕೃತಿಗಳು ಸಮಾಜವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂಬ ಕಾರಣದಿಂದ ಉತ್ತಮ ಸಾಹಿತ್ಯವನ್ನು ಹಾಗೂ ಅದನ್ನು ರಚಿಸುವ ಲೇಖಕರನ್ನು, ಅವರ ಸಾಹಿತ್ಯವನ್ನು ಪ್ರಕಟಿಸುವ ಪ್ರಕಾಶಕರನ್ನು, ಬೆಂಬಲಿಸುವ ಓದುಗರನ್ನು ಹಾಗೂ ಸಂಘ ಸಂಸ್ಥೆಗಳನ್ನು ನಮ್ಮ ನಾಡು ಸದಾ ಕೃತಜ್ಞತೆಯಿಂದ ಸ್ಮರಿಸಬೇಕಾಗಿದೆ. ಇತ್ತೀಚಿನ ಕೊರೋನಾದಿಂದ 2 ವರ್ಷಗಳ ಕಾಲ ಎಲ್ಲ ಬದುಕಿನ ಭಾಗಗಳಿಗೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸಾರಿಕವಾಗಿ ಸಮಸ್ಯೆಗಳು ಉಂಟಾಗಿದ್ದರೆ ನಮ್ಮ ಎಲ್ಲ ಸಾಹಿತಿಗಳಿಗೂ ಕೈತುಂಬ ಬರವಣಿಗೆಗೆ ಅವಕಾಶ ದೊರಕಿದೆ. ಓದುಗರಿಗೆ ಹೆಚ್ಚು ಪುಸ್ತಕಗಳು ಓದಲು ಅವಕಾಶ ಆಗಿದೆ. ನಮ್ಮ ಪತ್ರಿಕೆಗಳು, ಮಾಸಿಕಗಳು ಮತ್ತು ಇತರ ಮಾಧ್ಯಮಗಳು ಅತಿ ಹೆಚ್ಚು ಸಾಹಿತ್ಯ ಪ್ರಚಾರವನ್ನು ಮಾಡಿದೆ. ಅವರು ಮನೆ ಮನೆಗೆ ಕೊರೋನಾದ ಸಂದರ್ಭದಲ್ಲೂ ಕೂಡ ಮನೆ ಮನೆಗೆ ಪತ್ರಿಕೆಗಳನ್ನು ಮತ್ತು ವಾರಪತ್ರಿಕೆಗಳನ್ನು ತಲುಪಿಸುವಂಥ ಕೆಲಸ ಮಾಡಿರೋದ್ರಿಂದ ಸಾಹಿತ್ಯ ರುಚಿ ಸ್ವಲ್ಪ ಕೊಂಚವೂ ಕಡಿಮೆ ಆಗಲಿಲ್ಲ ಅನ್ನುವಂಥದ್ದು ಬಹಳ ಅಭಿಮಾನ ಸಂಗತಿ. ನಾನು ಪತ್ರಿಕೆಯವರನ್ನು, ಪತ್ರಿಕಾ ಮಾಧ್ಯಮವನ್ನು ಮತ್ತು ಇತರ ಈ ವಿದ್ಯುನ್ಮಾನ ಮಾಧ್ಯಮಗಳನ್ನು ಅಭಿನಂದಿಸಿ, ನಿಮ್ಮ ಈ ಕೊಡುಗೆ ಸಾಹಿತ್ಯದ ರಕ್ಷಣೆಗೆ ಬಹಳ ದೊಡ್ಡ ಆಶ್ರಯವಾಗಿದೆ ಎಂದು ಅಭಿನಂದನೆ ಬಯಸ್ತೇನೆ. ನಮ್ಮ ನಾಡನ್ನು ಬೆಳೆಸುವ, ಸಂಸ್ಕೃತಿಯನ್ನು ಉಳಿಸುವ ಮತ್ತು ಸಾಹಿತ್ಯವನ್ನು ಪೋಷಿಸುವ ಸುಜ್ಞಾನವನ್ನು ಇವತ್ತು ಪಸರಿಸುವ ಒಂದು ಉತ್ಸವ ಇದಾಗಿದೆ ಅಂತ ನಾನು ಹೇಳಬೇಕಾಗ್ತದೆ. ಇಂತಹ ಒಂದು ಶ್ರೇಷ್ಠ ಉತ್ಸವದಲ್ಲಿ, ಅಂಧರ ಧರ್ಮದ ಸ್ಥಳದಲ್ಲಿ ಇವತ್ತು ಸರ್ವಧರ್ಮದ ಸಮಾಗಮವನ್ನು ನಿನ್ನೆ ತಾನೇ ಮಾಡಿದ್ದಾರೆ. ನಮ್ಮ ಘನವೆತ್ತ ರಾಜ್ಯಪಾಲರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಕೂಡ ಈ ಕ್ಷೇತ್ರದಲ್ಲಿ ಭಾಷಣವನ್ನು ಮಾಡಿದ್ದಾರೆ. ಇದಕ್ಕೆ ಸುಮಾರು 8 ಶತಮಾನಗಳ ಇತಿಹಾಸವನ್ನು ಈ ಪವಿತ್ರ ಸ್ವಕ್ಷೇತ್ರದಲ್ಲಿ ಇವತ್ತು ನಡೆಯುವಂಥದ್ದು. ಇದು ಧರ್ಮಸ್ಥಳಕ್ಕೆ ಧರ್ಮಸ್ಥಳನೇ ಸಾಕ್ಷಿ ಅಂತ ಹೇಳಿ ನಾನು ಭಾವಿಸಬೇಕಾಗ್ತದೆ. ಸಾಹಿತ್ಯದಲ್ಲಿ 2 ಮುಖಗಳಿವೆ. ಒಂದು ಬೌದ್ಧಿಕವಾದದ್ದು, ಇನ್ನೊಂದು ಹೃದಯಕ್ಕೆ ಸೇರಿದ್ದು. ಬೌದ್ಧಿಕವಾದದ್ದು, ಹೃದಯಕ್ಕೆ ಸೇರಿದ್ದು ಎರಡರಲ್ಲೂ ಕೂಡ ಒಂದು ಶಾಸ್ತ್ರಮತಿ, ಇನ್ನೊಂದು ಸಾಹಿತ್ಯಮತಿ. ಈ ಸಾಹಿತ್ಯ ಮತ್ತು ಈ ಶಾಸ್ತ್ರಮತಿ ಮತ್ತು ಸಾಹಿತ್ಯ ಇದೆಯಲ್ಲ, ಇವೆರಡನ್ನೂ ಒಂದು ಗೂಡಿಸ್ಕೊಳ್ಬೇಕಾದ ಅಗತ್ಯ ಇದೆ. ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ, ಪೂತಿಯನವರ ಹರಿಚರಿತೆಯಲ್ಲಿ, ಇತ್ತೀಚೆಗೆ ಎಚ್.ಎಸ್. ವೆಂಕಟೇಶಮೂರ್ತಿ ಬರೆದ ಬುದ್ಧಚರಣ ಕಾವ್ಯದಲ್ಲಿ, ಪ್ರಾಚೀನ ಕಾವ್ಯ ಬಿಟ್ಟು ಅರ್ವಾಚೀನವಾದ ಮಹಾಕಾವ್ಯಗಳಲ್ಲೂ ಕೂಡ ಈ ಎರಡನ್ನೂ ಬುದ್ಧಿಪೂರ್ವಕವಾದದ್ದು ಇದೆಯಲ್ಲ, ಈ ಬುದ್ಧಿಪೂರ್ವಕವಾದದ್ದನ್ನು ಹೃದಯಸ್ಥಗೊಳಿಸಿಕೊಳ್ಳುವ ಬಗೆ ಹೇಗೆ?
ಶಾಸ್ತ್ರ ಸಾಹಿತ್ಯವಾಗುವ ಕ್ರಮ ಯಾವುದು, ಈ ಸಾಹಿತ್ಯದೊಳಗಡೆ ಈ ಶಾಸ್ತ್ರದ ಕ್ರಮಗಳು ಹೇಗೆ, ಅದರ ಚಲನೆ ಹೇಗೆ ಅಂತ ಹರಿಚರಿತ್ರೆಯಲ್ಲಿ ಪೂತಿ ನರಸಿಂಹಾಚಾರ್ಯರು ಮೊದಲ ಆರಂಭದಲ್ಲಿ ಹೇಳ್ತಾರೆ. ಭಾಗವತ ಸಂಪ್ರದಾಯ ಗಾಂಧೀಜಿಯವರ ಸರ್ವೋದಯ ಸೃಷ್ಟಿ, ಸಮನ್ವಯವಾದಂಥ ರಾಮಕೃಷ್ಣ ಪರಮಹಂಸರ ಸಮನ್ವಯತೆಯ ಕ್ರಮ, ಇವೆಲ್ಲವನ್ನೂ ಕೂಡ ಒಂದು ಸಾಹಿತ್ಯ ತನ್ನೊಳಗಡೆ ಇಟ್ಕೊಳ್ಳುತ್ತೆ, ಅದನ್ನು ಹೃದಯಸ್ಥ ಮಾಡುತ್ತೆ.